ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಕೋವಿಡ್-19 ಜಾಗೃತಿ ಮೂಡಿಸಲು ಪ್ರತಿ ಗ್ರಾಮಗಳಿಗೆ 3 ದಿನಗಳವರೆಗೆ ಆಟೋ ಧ್ವನಿವರ್ಧಕ ಚಾಲನೆಯ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಗ್ರಾಮೀಣ ಭಾಗದ ಸೋಂಕಿತರನ್ನ ಐಸೋಲೇಷನ್ ಕೇಂದ್ರಕ್ಕೆ ಸೇರಿಸಿ ಸೋಂಕು ಹರಡುವುದನ್ನು ತಪ್ಪಿಸಬೇಕು ಎಂದು ಬೇಲೂರಿನ ತಹಶೀಲ್ದಾರ್ ನಟೇಶ್ ತಿಳಿಸಿದರು. ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಕೋವಿಡ್-19 ಜಾಗೃತಿ ಮೂಡಿಸಲು ಪ್ರತಿ ಗ್ರಾಮಗಳಿಗೆ 3 ದಿನಗಳವರೆಗೆ ಆಟೋ ಧ್ವನಿವರ್ಧಕ ಚಾಲನೆಯ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಅವರು ಮಾತನಾಡಿದರು. ಇಲ್ಲಿಯವರೆಗೆ ಪಟ್ಟಣದಲ್ಲಿ ಕೋವಿಡ್ ಸೋಂಕಿತರು ಹೆಚ್ಚಿದ್ದು, ಈಗ ಅದು ಗ್ರಾಮಗಳಿಗೆ ವ್ಯಾಪಿಸಿದೆ. ಅದರಲ್ಲೂ ಗ್ರಾಮದಲ್ಲಿ ಕೋವಿಡ್ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವುದು ಅತ್ಯವಶ್ಯಕವಾಗಿದೆ. ಅವರಿಗೆ ಜಾಗೃತಿ ಮೂಡಿಸುವುದು ತಾಲೂಕಾಡಳಿತ ಪ್ರತಿ ಗ್ರಾಮಗಳಿಗೆ ಹೋಗಿ ಅರಿವು ಮೂಡಿಸುತ್ತಿದ್ದೇವೆ ಎಂದು ಹೇಳಿದರು. ಕೋವಿಡ್-19 ಇದರ ಬಗ್ಗೆ ಪ್ರಚಾರ ಹಳ್ಳಿ ಗ್ರಾಮದಲ್ಲೂ ಪ್ರಚಾರ ಕೈಗೊಳ್ಳಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಆಟೋದಲ್ಲಿ ಪ್ರತಿ ಹಳ್ಳಿಗೂ ಇದರ ಸಂದೇಶ ಕೋವಿಡ್ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ತಿಳಿಸ್ತಾರೆ. ಹಾಗಾಗಿ ಹೋದ ವರ್ಷ 2020ರಲ್ಲಿ ನಮಗೆ ಪಟ್ಟಣ ಮಾತ್ರ ಜಾಸ್ತಿ ತೊಂದರೆ ಆಗ್ತಿತ್ತು, ಪಟ್ಟಣದಲ್ಲಿ ಜಾಸ್ತಿ ಕೇಸ್ಗಳಿದ್ವು. ಆದರೆ ಈ ಸಲ ಪಟ್ಟಣಕ್ಕಿಂತ ಹಳ್ಳಿಗಳಲ್ಲೇ ಜಾಸ್ತಿ ಕೇಸ್ಗಳು ಕಂಡು ಬರ್ತಾ ಇರೋದ್ರಿಂದ ಹಳ್ಳಿಗಳ ಜನಗಳಲ್ಲಿ ಅರಿವು ಮೂಡಿಸೋದಕ್ಕೆ, ಯಾಕಂದರೆ ಅವರಿಗೆ ಯಾವ ಒಂದು ಕೋವಿಡ್ ಪೇಷಂಟು ಹೇಗಿರಬೇಕು ಮನೆಯಲ್ಲಿ ಅಂತೇಳಿ ನಮ್ಮ ಆರೋಗ್ಯ ಇಲಾಖೆಯವರು ತಿಳಿಸಿರ್ತೀವಿ. ಆದರೂ ಕೂಡ ಅವರು ಮುನ್ನೆಚ್ಚರಿಕಾ ಕ್ರಮನ ಉದಾಸೀನ ಮಾಡ್ತಾರೆ. ಹಾಗಾಗ್ಬಿಟ್ಟು ಅವರಿಗೆ ಸಂಘಟನೆಯಿಂದ ಒಳ್ಳೆಯ ಒಂದು ಜನಗಳಿಗೆ ಪ್ರಚಾರ ಸಿಗಲಿ ಅಂತೇಳಿ ಈ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಜನಗಳು ಈಗೇನು ಕೋವಿಡ್ ಸೋಂಕಿತರು ಇದ್ದಾರೆ ಹಳ್ಳಿಗಳಲ್ಲಿ, ಅವ್ರುಗಳಿಗೆ ಈಗ ಮುಂಚೆ ಮನೆಗಳಲ್ಲಿ ಇರೋದಕ್ಕೆ ಅಂತೇಳಿ ಹೋಮ್ ಐಸೋಲೇಷನ್ ಅಂತೇಳಿ ಇಡ್ತಿದ್ವಿ. ಆದರೆ ಹೋಮ್ ಐಸೋಲೇಷನಲ್ಲಿರೋರು ಅವರು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾಯಿಲ್ಲ. ಹಾಗಾಗ್ಬಿಟ್ಟು ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಹಾಗೂ ಸರ್ಕಾರ, ಕರ್ನಾಟಕ ಸರ್ಕಾರ ಈಗಾಗಲೇ ಏನು ಹೋಮ್ ಐಸೋಲೇಷನನ್ನು ಕಡಿಮೆ ಮಾಡಿ ಆದಷ್ಟು ಕೋವಿಡ್ ಕೇರ್ ಸೆಂಟರ್ಗಳಿಗೆ ಪೇಷಂಟ್ಗಳನ್ನು ದಾಖಲು ಮಾಡಿ ಅಂತ. ಯಾಕಂದರೆ ಅವರು ಯಾರು ಕೋವಿಡ್ ನಿಯಮನ ಪಾಲಿಸ್ತಾ ಇಲ್ಲ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ರವಿಕುಮಾರ್, ಪಿಎಸ್ಐ ಎಸ್ಜೆ ಪಾಟೀಲ್, ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಎಂಕೆಆರ್ ಸೋಮೇಶ್, ತಾಲೂಕು ಅಧ್ಯಕ್ಷ ಎಂಎಸ್ ರಾಜು, ಕಾರ್ಯಾಧ್ಯಕ್ಷ ಬಿಎಲ್ ಲಕ್ಷ್ಮಣ್, ಸಾಂಸ್ಕೃತಿಕ ಘಟಕದ ಅಧ್ಯಕ್ಷ ಬಂಡೆ ಮಂಜು, ಕೇಬಲ್ ಕೇಶವಮೂರ್ತಿ, ವಜೀರ್ ಅಹಮದ್ ಮೊದಲಾದವರು ಉಪಸ್ಥಿತರಿದ್ದರು. ಹರೀಶ್, ವಿ4 ನ್ಯೂಸ್, ಬೇಲೂರು.